ಹಿಂದೂ ಪರಿಷತ್ ದುರ್ಗಾವಾಹಿನಿ ಉಳ್ಳಾಲ ಪ್ರಕಂಡ ಬೊಕ್ಕ ಕುಡ್ಲ ವೆಲ್ಲಾಕ್ ಆಸ್ಪತ್ರೆದ ಒಟ್ಟು ಸೇರಿಗೆಡ್ ಬೃಹತ್ ರಕ್ತದಾನ ಶಿಬಿರ ತೋಕೋಡು ಕ್ಲಿಕ್ ಮ್ಯಾರೇಜ್ ಹಾಲ್ಡ್ ಗುರುವಾರ ಕಾಂಡೆರ್ದು ಮಧ್ಯಾಹ್ನ ಮಟ ನಡೆತಲು. ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪಲ್, ಜಿಲ್ಲಾಧ್ಯಕ್ಷರು ಗೋಪಾಲ್ ಕುತ್ತಾರ್, ಬಜರಂಗದಳ ಜಿಲ್ಲಾ ಸೇವಾ ಪ್ರಮುಖ್ ಪ್ರವೀಣ್ ಕುತ್ತಾರ್, ದುರ್ಗಾವಾಹಿನಿ ಜಿಲ್ಲಾ ಸಂಚಾಲಕರು ಸುಕನ್ಯಾ ರಾವ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿ ರವಿ ಅಸೇಗೋಳಿ, ಉಳ್ಳಾಲ ನಗರ ಪ್ರಖಂಡದ ಕಾರ್ಯದರ್ಶಿ ರೋಹಿತ್ ತೊಕ್ಕೋಟು, ಬಜರಂಗದಳ ಸಂಚಾಲಕರು ಅರ್ಜುನ್ ಮಾಡೂರು ಬೊಕ್ಕ ದುರ್ಗಾವಾಹಿನಿ ಪ್ರಖಂಡದ ಪ್ರಮುಖರು ಪಾಲ್ಪಡೆದಿದ್ದರು.